ಕೊರೋನಾ ಸೋಂಕು ತಗುಲುವಂತದನ್ನ ನಿಯಂತ್ರಣ ಮಾಡುವುದಕ್ಕೆ ಸರ್ಕಾರ ಕ್ರಮವನ್ನೇನೋ ತೆಗೆದುಕೊಂಡಿದೆ. ಆದರೆ ಜನರನ್ನ ಗೊಂದಲಕ್ಕೆ ಈಡು ಮಾಡುವಂತಹ ಸಂದೇಶಗಳನ್ನು ಕೊಡಬಾರದು ಅಂತ ಮಂಗಳೂರಿನಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಸೂಪರ್ ಮಾರ್ಕೆಟ್ ಹೀಗೆ ಕೆಲವನ್ನ 24 ಗಂಟೆ ಓಪನ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಕುರಿತು ಸರ್ಕಾರ ಪುನರ್ ವಿಮರ್ಶೆ ಮಾಡಬೇಕಾದಂತಹ ಅಗತ್ಯ ಇದೆ. ಜನಸಾಮಾನ್ಯರು ಊಟ ಬೇಕಾ ವೈರಸ್ ಬೇಕಾ ಅಂತ ಪ್ರಶ್ನಿಸಬೇಕಾಗಿದೆ. ನಗರ ಮಟ್ಟದಲ್ಲಿ ಕಾಣಿಸಿಕೊಂಡ ಕೊರೋನಾ ಇದೀಗ ಇಡೀ ಕಡೆ ವ್ಯಾಪಿಸಿದೆ. ಹಳ್ಳಿ ಗ್ರಾಮೀಣ ಭಾಗದ ಜನರು ಲಾಕ್ಡೌನ್ಗೆ ಸ್ಪಂದಿಸ್ತಾ ಇದ್ದಾರೆ. ಸೂಪರ್ ಮಾರ್ಕೆಟ್ ಓಪನ್ ಮಾಡೋದಾದ್ರೆ ಯಾಕೆ ಕೂಲಿ ಕಾರ್ಮಿಕರು ಮನೆಯಲ್ಲಿರಬೇಕು? ಕೂಲಿ ಕಾರ್ಮಿಕರು ದುಡಿಯೋದಿಕ್ಕೆ ಅವಕಾಶವನ್ನ ಕೊಡಿ. ರಾಜ್ಯ ಸರ್ಕಾರ ಕೂಡಲೇ ತನ್ನ ನಿರ್ಧಾರವನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು. ಕೋವಿಡ್-19 ಸಂದರ್ಭದಲ್ಲಿ ಬಹುಶಃ ಇವತ್ತು ಸರ್ಕಾರ ಬೇರೆ ಬೇರೆ ಕ್ರಮ ಕೈಗೊಂಡಿದೆ. ಸರ್ಕಾರ ಯಾವಾಗಲೂ ಕೂಡ ಜನಸಾಮಾನ್ಯರು ಗೊಂದಲಕ್ಕೊಳಪಡುವಂತಹ ಒಂದು ಸಂದೇಶವನ್ನು ಕೊಡಬಾರ್ದಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಇಡೀ ರಾಜ್ಯದಲ್ಲಿ 24 ಗಂಟೆ ಸೂಪರ್ ಮಾರ್ಕೆಟ್, ದಿನಸಿ ಅಂಗಡಿ, ಗ್ರೋಸರಿ ಶಾಪ್ ಓಪನ್ ಇದೆ ಅಂತ ಅವಕಾಶ ಮಾಡಿ ಕೊಟ್ಟದ್ದನ್ನು ಮತ್ತೊಮ್ಮೆ ಸರ್ಕಾರ ಪುನರ್ ವಿಮರ್ಶಿಸಬೇಕನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದರೆ ಇವತ್ತು ನಾವು ಜನಸಾಮಾನ್ಯರು ನಮಗೆ ವೈರಸ್ ಬೇಕಾ ಅಥವಾ ಊಟ ಬೇಕಾ ಅಂತ ಆಲೋಚನೆ ಮಾಡಬೇಕು. ವೈರಸ್ಸನ್ನು ಬರುವುದು ನಾವು ನಿಗ್ರಹಿಸಬೇಕಾ ಅಥವಾ ನಾವು ಊಟಕ್ಕೆ ಆದ್ಯತೆ ಕೊಡಬೇಕಾ ಅಂತೇಳಿ ಪ್ರಶ್ನೆ. ಈ ವೈರಸ್ಗೆ ಸೋಷಿಯಲ್ ಡಿಸ್ಟೆನ್ಸಿಗೆ ಒಂದು ಕಾರಣ. ಅದಕ್ಕಾಗಿ ಇವತ್ತು ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಎಲ್ಲಿಯೂ ಕೂಡ ಇರೋ ಕಾಣಿಸಲಿಲ್ಲ, ಪಾಪ ಅವರೇನು ತಪ್ಪಿಲ್ಲ. ನಗರ ಮಟ್ಟದಲ್ಲಿ ಇದು ಕಾಣಿಸಿಕೊಂಡಿದೆ. ಅದು ಇವತ್ತು ಇಡೀ ನಮ್ಮ ದೇಶದ ಮತ್ತು ರಾಜ್ಯದ ಜಿಲ್ಲೆ ಎಲ್ಲ ಗ್ರಾಮೀಣ ಮಟ್ಟ ಜನಸಾಮಾನ್ಯರು, ಕೂಲಿ ಕಾರ್ಮಿಕರು ಪಾಪ ಮನೆಯಲ್ಲಿ ಕೂತ್ಕೊಂಡು ಊಟಕ್ಕೆ ಕಷ್ಟ ಇದ್ದರೂ ಕೂಡ ಸಹಕಾರ ಕೊಡ್ತಾರೆ. ಯಾಕೆ? ಈ ಮಾರಕ ರೋಗ ಒಂದು ಇಡೀ ನಮ್ಮ ದೇಶದಿಂದ ನಿಗ್ರಹವಾಗಲಿ ಅಂತ. ಈ ಸಂದರ್ಭದಲ್ಲಿ ನೀವು ಸೂಪರ್ ಮಾರ್ಕೆಟಿಗೆ ಮತ್ತು ಈ ಅಂಗಡಿಗೆ 24 ಗಂಟೆ ಪರ್ಮಿಷನ್ ಕೊಟ್ಟರೆ ಮತ್ತೆ ಇವತ್ತು ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೇಗೆ ಮಾಡೋದು, ಜನರನ್ನು ಹೇಗೆ ನಾವು ಇವತ್ತು ದೂರ ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಅದೇ ಒಂದು ವಿಚಾರ ಇಟ್ಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ಕಡೆ ಇವತ್ತು ರಾತ್ರಿ 24 ಗಂಟೆ ಸಮಯದಲ್ಲಿ ಕೂಡ ಇವತ್ತು ಬರ್ತಾರೆ. ಆದ ಕಾರಣ ಸರ್ಕಾರ ಇದನ್ನು ಪುನಃ ವಿಮರ್ಶಿಸಬೇಕು. ಒಂದು ರಶ್ ಆಗ್ತದೆ ಒಂದು ಕಾರಣಕ್ಕೆ ಬೇಕಾಗಿ ಇಡೀ ಸಮಸ್ಯೆ ಏನೋ ಇಡೀ ಸಿಸ್ಟಮನ್ನು ಬುಡಮೇಲೆ ಮಾಡುವಂಥದ್ದು ಅಥವಾ ಇಡೀ ಒಂದು ಕರ್ಫ್ಯೂ ಥರ ಇದ್ದಂತಹ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಇವತ್ತು ಸಡಿಲಗೊಳಿಸಿದರೆ ಮತ್ತೆ ಇದರಲ್ಲಿ ಯಾವುದೂ ಕೂಡ ಅರ್ಥ ಇಲ್ಲ. ಸೊ ಮುಂದೆ ಬಹುಶಃ ಈ ರೀತಿಯಾಗಿ ಏನಾದರೂ ರೋಗ ಉಲ್ಪಣವಾಗುವುದಾದರೆ ಸರ್ಕಾರದ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗ್ತದೆ ಆಲೋಚನೆ ಮಾಡಿಕೊಂಡು. ಇವತ್ತು ನಾವು ನಗರದಲ್ಲಿ ಸೂಪರ್ ಮಾರ್ಕೆಟ್ಗೆ ನೀವು 24 ಗಂಟೆ ಹೋಗಿ ಅಂತ ಅವಕಾಶ ಮಾಡಿಕೊಟ್ರೆ ಮತ್ತು ಯಾಕೆ ನಾವು ಕೂಲಿ ಕಾರ್ಮಿಕರನ್ನು ದಿನಗೂಲಿ ಕೆಲಸ ಮಾಡುವ ನಾವು ಮನೆಯಲ್ಲಿ ಕೂತ್ಕೊಳ್ಳಿಸಿದ್ದೇವೆ? ಅವ್ರಿಗೆ ಕೂಡ ಕೆಲಸಕ್ಕೆ ಹೋಗಿ ದುಡಿಬಹುದಲ್ಲ. ಅವರಿಗೆ ತಿನ್ನಲಿಕ್ಕಿಲ್ಲ, ಕೈಯಲ್ಲಿ ದುಡ್ಡು ಇಲ್ಲ, ಒಂದು ದಿವಸ ಕೆಲಸ ಮಾಡದಿದ್ದರೆ ಅವರಿಗೆ ಮರುದಿವಸ ಮಕ್ಕಳಿಗೆ ಊಟ ಕೊಡಲಿಕ್ಕೆ ಆಗೋದಿಲ್ಲ. ಯಾರ ಹತ್ರ ಕೇಳುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅವರಿಗೆ ಕಷ್ಟ ಬೇಕು? ಅವ್ರಿಗೆ ಕೂಡ ಕೆಲಸ ಮಾಡಿದ ಬಿಡ್ಬೋದಲ್ಲ ಅವರಷ್ಟಕ್ಕೆ. ಸೊ ಸರ್ಕಾರ ಇದನ್ನು ಪುನರ್ ಆಲೋಚನೆ ಇವತ್ತು ಮಾಡಬೇಕು. ಎರಡನೇದು ನಾನು ಇವತ್ತು ನೋಡ್ತಾ ಇದ್ದೇನೆ, ವಿಷಮ ಸ್ಥಿತಿಯಲ್ಲೂ ಕೂಡ ಅಕ್ಕಿಯಂತಹ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಗೆ ಖಂಡನೆ ವ್ಯಕ್ತಪಡಿಸಿದಂತಹ ಖಾದರ್ ಅವರು ದೇಶದಲ್ಲಿ ಲಾಕ್ಡೌನ್ಗೆ ಜನರು ಬೆಂಬಲ ಕೊಡ್ತಾ ಇದ್ದಾರೆ. ಮೊದಲು ಮಾಸ್ಕ್ ಹಾಗೂ ಸ್ಯಾನಿಟೈಸರ್ನ ಬೆಲೆ ಏರಿಕೆಯಾಗಿತ್ತು. ಇದೀಗ ಇದ್ದಕ್ಕಿದ್ದಂತೆ ಅಕ್ಕಿ ಬೆಲೆ ಕೂಡ ಏರಿಕೆಯಾಗಿದೆ. ಯಾಕೆ ರಾಜ್ಯ ಸರ್ಕಾರ ಸುಮ್ಮನೆ ಕೂತಿದೆ? ರಾಜ್ಯ ಸರ್ಕಾರಕ್ಕೆ ಯಾಕೆ ಬೆಲೆ ಏರಿಕೆ ನಿಯಂತ್ರಣ ಮಾಡಲಾಗ್ತಾ ಇಲ್ಲ? ಆಹಾರ ಪದಾರ್ಥಗಳ ಬಗ್ಗೆ ಸರ್ಕಾರ ತಕ್ಷಣ ಬೆಲೆ ನಿಗದಿಪಡಿಸಬೇಕು. ಈ ಬಗ್ಗೆ ವಿಶೇಷ ತಂಡವನ್ನು ರಚನೆ ಮಾಡಬೇಕು ಅಂತ ಆಗ್ರಹಿಸಿದ್ರು.